ಡಾಕ್ಟರ್ ಎಂವಿ ಶೆಟ್ಟಿ ಇನ್ಸ್ಟಿಟ್ಯೂಟ್ ಆಫ್ ಅಲೈಡ್ ಹೆಲ್ತ್ ಸೈನ್ಸ್ ವತಿಯಿಂದ ರಾಜ್ಯ ಮಟ್ಟದ ವಿಚಾರಗೋಷ್ಠಿ ಯುರೇಕಾ 2019 ಅನ್ನು ಕ್ಲಿನಿಕಲ್ ವೈರಾಲಜಿ ವಿಷಯದ ಕುರಿತು ಡಿಸೆಂಬರ್ 3 ಮತ್ತು 4ರಂದು ಕಾಲೇಜು ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಪ್ರಾಂಶುಪಾಲರಾದ ಶ್ರೀಪ್ರಿಯಾ ತಿಳಿಸಿದರು. ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದ ಅವರು, ವೈರಲ್ ಅನಾರೋಗ್ಯವನ್ನು ಪತ್ತೆ ಹಚ್ಚುವ ಮತ್ತು ರೋಗ ನಿರ್ಣಯ ಮಾಡುವುದನ್ನು ಕ್ಲಿನಿಕಲ್ ವೈರಾಲಜಿ ಒಳಗೊಂಡಿದೆ. ವ್ಯಾಪಕವಾಗಿ ಹರಡುವ ವೈರಸ್ನ ಚಟುವಟಿಕೆ ಮನುಕುಲಕ್ಕೆ ಬಹುದೊಡ್ಡ ಅಪಾಯವನ್ನು ತಂದಿಟ್ಟಿದೆ. ಈ ಕುರಿತಾಗಿ ಆರೋಗ್ಯ ಸಿಬ್ಬಂದಿಗಳಿಗೆ ತಮ್ಮ ಸೇವೆಯನ್ನು ಉತ್ತಮಪಡಿಸಲು ತಿಳುವಳಿಕೆ ಮೂಡಿಸುವುದು ಅಗತ್ಯವಾಗಿದೆ. ಈ ಕಾರ್ಯಕ್ರಮವನ್ನು ವೈದ್ಯಕೀಯ ನಿರ್ದೇಶಕರಾದ ಡಾ ಮುರಳೀಕೇಶವ್ ಅವರು ಉದ್ಘಾಟನೆ ಮಾಡಲಿರುವರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಡಾ ದಿವ್ಯಾಂಜಲಿ ಶೆಟ್ಟಿ ಅವರು ವಹಿಸಲಿರುವರು. ಗೌರವಾನ್ವಿತ ಅತಿಥಿಗಳಾಗಿ ಡಾ ಎಂವಿ ಶೆಟ್ಟಿ ಸ್ಮಾರಕ ಸಂಸ್ಥೆಯ ಶೈಕ್ಷಣಿಕ ನಿರ್ದೇಶಕರಾದ ಡಾ ಸುಮಾಯಸ್ ರೈ, ಸಂಪನ್ಮೂಲ ವ್ಯಕ್ತಿಗಳಾಗಿ ಡಾ ಗಣೇಶ್ ಎಚ್ಆರ್, ಡಾ ಸವಿತಾ ಭಟ್, ಡಾ ಪೂಜಾ ರಾವ್ ಭಾಗವಹಿಸಲಿದ್ದಾರೆ ಎಂದು ಹೇಳಿದರು. On December 3rd and 4th, 2019, we are organizing a state-level annual CME, that is Continued Medical Education, Eureka 19 on Clinical Virology in association with Rajiv Gandhi University of Health Sciences, Bangalore at Dr. MV Shetty College Auditorium. This CME will focus on emerging viruses, their diagnosis, treatment, infection control, and also on cervical cancer. Already many staff and students from medical and paramedical colleges in and around Karnataka have registered. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಡಾ ಎಂವಿ ಶೆಟ್ಟಿ ಸ್ಮಾರಕ ಸಂಸ್ಥೆಯ ಶಿಕ್ಷಕ ವರ್ಗ ಶರಣ್ಯ, ಹೇಮಲತಾ, ಡಾ ನೇಹಾ ಸಂಪ್ರಿಯಾ, ಕುಮಾರಿ ದಿವ್ಯಾ ಉಪಸ್ಥಿತರಿದ್ದರು. ಶರಸಾಲ್ಯಾನ್ ವಿ4 ನ್ಯೂಸ್ 24/7 ಮಂಗಳೂರು.